ಮೆಣಸಿನ ಗಟ್ಟಿ ಹೇಳ್ತೇವೆ, ಜಾಮೂನ್ ತರ ಹೇಳ್ತೇವೆ. ಟೊಮೆಟೊ ಸಾಸ್ ಬದಲು ಇದನ್ನು ಮಕ್ಕಳಿಗೆಲ್ಲ ಟೊಮೆಟೊ ಸಾಸ್ ಅಂತ ಆ ಟೈಪಲ್ಲೂ ಕೂಡ ತಗೊಳ್ಬಹುದು. ಟೊಮೆಟೊ ಸಾಸ್ ಅಲ್ಲ, ಬಟ್ ಮಕ್ಕಳಿಗೆ ಇದು ಟೊಮೆಟೊ ಸಾಸ್ ಅಂತ ಹೇಳಿ ಕೊಟ್ರೆ ಎಲ್ಲದಕ್ಕೆ ಒಳ್ಳೇದಂತ ಹೇಳಿ. ಚಿಲ್ಲಿ ಸಾಸ್ ತರ ಇದೆ. ಚಿಲ್ಲಿ ಅಂತ ಹೇಳಿದ ಕೂಡಲೇ ಖಾರ ಅಂತ ಹೇಳ್ತಾರೆ ಮಕ್ಕಳು, ಅದಕ್ಕೆ ಟೊಮೆಟೊ ಸಾಸ್ ಅಂತ ಹೇಳಿದ್ರೆ ಕಲರ್ ಅದೇ ತರ ಉಂಟಲ್ಲ, ಸೀಸ ಉಂಟಲ್ಲ, ಅದೇ ಗೆಸ್ಟ್ ಬರುವಾಗ ಜಸ್ಟ್ ಆಗೋ ರೆಸಿಪಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಈಗ ಯಾವುದೋ ಒಂದು ಡಿಶ್ ಹೇಳಿದ್ರಿ, ಗಟ್ಟಿ ಮೆಣಸಿನ ಗಟ್ಟಿ. ಮೆಣಸಿನ ಗಟ್ಟಿ ಅಂದರೆ ಅದು ಮೆಣಸಿನ ಗಟ್ಟಿ ಅಂತ ಸಹ ಹೇಳ್ತೇವೆ, ಇಲ್ಲದ್ರೆ ಇದು ಸಾಸ್ ಬರ್ತದಲ್ಲ ಟೊಮೆಟೊ ಸಾಸ್, ಆ ಥರ ಸಹ ಇರ್ತದೆ. ಜಾಮೂನ್ ಥರ ಸಹ ಆಗ್ತದೆ, ಜಾಮೂನ್ ಅಂತ ಸಹ ಹೇಳ್ಬೋದು, ಮೆಣಸಿನ ಗಟ್ಟಿ ಅಂತ ಸಹ ಹೇಳ್ಬೋದು. ನೀವು ಮೆಣಸಿನ ಗಟ್ಟಿ ಅಂತ ಹೇಳಿದಾಗ ನನ್ನ ತಲೆಯಲ್ಲಿ ಹೊಳೆದಿದ್ದು ಒಂದೇ ಏನು ಅಂತ ಹೇಳಿದ್ರೆ, ಇದು ತೆಂಗಿನ ತುರಿ ಮತ್ತು ಬೆಲ್ಲ ಹಾಕಿ ಗಟ್ಟಿ ಮಾಡ್ತೀವಲ್ಲ ಅದು ಗಟ್ಟಿ, ಇದು ಹಲಸಿನ ಹಣ್ಣಿನ ಗಟ್ಟಿ, ಆ ರೀತಿ ಗಟ್ಟಿ ಅಂದ್ಕೊಂಡೆ. ಇದು ನೋಡಿದ್ರೆ ಬೇರೆನೆ, ಸೊ ಸಾಸ್ ಥರ ಇರುತ್ತೆ ಅಂತ ಹೇಳಿದ್ದೀರಿ. ಬಟ್ ಇದು ಬೇರೆ ಗಟ್ಟಿ, ನೀವು ಹೇಳಿದ ಗಟ್ಟಿಗೆ ಇದು ತಿನ್ನಲಿಕ್ಕೆ ಆಗ್ತದೆ, ಆ ಗಟ್ಟಿಗೆ ಈ ಗಟ್ಟಿ ತಿನ್ನಲಿಕ್ಕೆ ಆಗ್ತದೆ. ತುಂಬ ಟೇಸ್ಟ್. ಇದು ಆ್ಯಕ್ಚುಲಿ ನಮ್ಮ ತಂದೆದ್ದು ರೆಸಿಪಿ. ಯಾಕಂತ ಹೇಳಿದ್ರೆ ನಮ್ಮ ತಂದೆಗೆ ಅಡಿಗೆ ಮಾಡಲಿಕ್ಕೆ ಗೊತ್ತಿಲ್ಲ, ಒಂದು ವೇಳೆ ಅಡಿಗೆ ಮಾಡಿಟ್ರೆ ಅದನ್ನು ಬಡಿಸಿ ತಿನ್ನಲಿಕ್ಕೆ ಸಹ ಗೊತ್ತಿಲ್ಲ ನಮ್ಮ ತಂದೆಗೆ. ಹಾಗೆ ಮತ್ತೆ ಅವರು ಖಾರ ಸಹ ತಿನ್ನೋದಿಲ್ಲ ನಮ್ಮ ತಂದೆ, ತುಂಬ ಖಾರದಲ್ಲಿ ಹಿಂದೆ. ಅದಕ್ಕೆ ಅವ್ರು ಹೇಳಿದ್ರು ಮೆಣಸಿನ ಗಟ್ಟಿ ಮಾಡಿ ಕೊಡಿ ಅಂತ ಹೇಳಿದ್ರು. ಜಾಕ್ ಫ್ರೂಟ್ ತಿಂಡಿಗೆ, ಜಾಕ್ ಫ್ರೂಟ್ ಗಟ್ಟಿಗೆ ಇದು ಮೆಣಸಿನ ಗಟ್ಟಿ ಮಾಡಿ ಕೊಡಿ ಅಂತ. ಅದಕ್ಕೆ ನಮ್ಮ ತಾಯಿ ಹೇಳಿದ್ರು, ನಿಮಗೆ ಖಾರ ಆಗಲ್ಲ, ಹೇಗೆ ಮಾಡೋದು ಅಂತ ಹೇಳಿದ್ರು. ಅದಕ್ಕೆ ಈ ರೆಸಿಪಿ ನನ್ನ ತಂದೆ ಹೇಳಿದ್ದು ನೆನಪುಂಟು. ಅವ್ರದ್ದು 2 ರೆಸಿಪಿ, ಈಗ ಅವ್ರದ್ದೇ ರೆಸಿಪಿ, ಈ ತಂದದ್ದು ರೆಸಿಪಿ ಒಂದು ಮಾಡಿದ್ದಾರೆ. ಅವ್ರು ಮಾಡಿದ್ದೇ ಒಂದು ರೆಸಿಪಿ, ಬಟ್ ಅದು ರೆಸಿಪಿ ನನಗೆ ಈಗ ಸಹ ನೆನಪುಂಟು. ಅದಕ್ಕೆ ಅದು ತಿಂದರೆ ಒಳ್ಳೇದು, ಎಲ್ಲದಕ್ಕೆ ಆಗ್ತದೆ. ಚಪಾತಿ, ಪೂರಿ, ದೋಸೆ, ಇಡ್ಲಿ, ಯಾವ ತಿಂಡಿಗೆ ಸಹ ಆಗ್ತದೆ. ಆ್ಯಕ್ಚುಲಿ ಬೆಳಿಗ್ಗೆ ಗಂಜಿ, ತೆಳಿಗೆ, ಅನ್ನಕ್ಕೆ ಎಲ್ಲದಕ್ಕೆ ಆಗ್ತದೆ. ವೆರಿ ನೈಸ್. ಇದು ನೀರು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಟರೆ ನಾವು 6 ಮಂತ್ ಆದರೂ ಕೆಡುವುದಿಲ್ಲ ಮೇಡಮ್. ಅದು ಗಾಜಿನ ಬಾಟ್ಲಲ್ಲಿ ತುಂಬಿಸಿಡ್ಬೇಕು, ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು. ಅದನ್ನು ತುಂಬ ಯೂಸ್ ಆಗೋದಿಲ್ಲ. ನಿಮ್ಮ ತಂದೆದು ಒಂದು ರೆಸಿಪಿ, ಅದು ಕೂಡ ನಿಮಗೆ ಒಂದು ಎಮೋಷ್ನಲ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಸ್ಟಾರ್ಟ್ ಮಾಡುವ? ಓಕೆ ಮ್ಯಾಮ್. ಎಸ್, ಫಸ್ಟಿಗೆ ಸಣ್ಣ ಜಾರ್ ಕೊಡಿ. ಮಿಕ್ಸಿ ಜಾರಾ? ಹಾಂ. ಇದಕ್ಕೆ ಮೆಣಸು ತುಂಬ ಹಾಕ್ಬೋದು, ಯಾಕಂತ ಹೇಳಿದರೆ ಬೆಲ್ಲ ಹಾಕಿದ ತಕ್ಷಣ ಇದು ಖಾರ ಕಾಣುವುದಿಲ್ಲ. ಈಗ ತುಂಬ ಹಾಕಿದ್ದೇನೆ, ಎಷ್ಟು ಒಂದು 10 ಮೆಣಸು ಹಾಕಿದ್ದೇನೆ. 10 ಮೆಣಸು ಹಾಕಿದೆ. ಓಕೆ. ಮತ್ತು ಅದು ಖಾರ ಆಗದಾಗೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಸಹ ಹಾಕಬೇಕು. ಮತ್ತು ಸ್ವಲ್ಪ ಹುಳಿ ಸಹ, ಲಿಂಬೆಹಣ್ಣು ಗಾತ್ರದಷ್ಟು ದೊಡ್ಡ ಹುಳಿ ಸಹ ಬೇಕು. ಆ್ಯಕ್ಚುಲಿ ಉಪ್ಪು ಬೇಡ ಇದಕ್ಕೆ, ಬೆಲ್ಲದಲ್ಲಿ ಹುಳಿಯಲ್ಲೆಲ್ಲ ಉಪ್ಪು ಉಂಟು. ಒಂದು ವೇಳೆ ಹಾಕೋದಂತ ಹೇಳಿದರೆ ಒಂದು ಚೂರು ಇಷ್ಟು ಸಾಕು. ಸ್ವಲ್ಪ ಉಪ್ಪು, ಹುಳಿ, ಖಾರ, ಸಿಹಿ, ಹೌದು, ಎಲ್ಲ ಇದು ಸೇರಿ ಒಂದು ಗಟ್ಟಿ. ಓ, ಸೂಪರ್ ಸೂಪರ್. ಎಲ್ಲದಕ್ಕೆ ಒಳ್ಳೆ ಹೆಸರು ಕೊಟ್ಟಿದ್ದಾರೆ ಮಾತ್ರ, ಗಟ್ಟಿ, ಮೆಣಸಿನ ಗಟ್ಟಿ. ಮೆಣಸಿನ ಗಟ್ಟಿ. ಮಕ್ಕಳು ಜಾಂಬು ಕೇಳ್ತಾರಲ್ಲ, ಜಾಮೂನ್ ತಾನೆ ಅಂತೇಳಿ ಇದನ್ನೇ ಕೊಡ್ಬೋದು. ಓಕೆ. ಮನೆಯಲ್ಲಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಮ್ಯಾಮ್. ಓಕೆ. ಮತ್ತೆ ಗಾಜಿನ ಬಾಟ್ಲಿಗೆ ತುಂಬಿಸಿದ ನಂತರ ನೀರು ತಾಗಲಿಕ್ಕೆ ಬಾರದು ಅಷ್ಟೇ. ಎಷ್ಟು ಅಂದ್ರೆ ನಿಮಗೆ ಯಾವ ಬಿಸಿ ನೀರೇ ಬೇಕು ಅಂತ ಇಲ್ಲ? ಇಲ್ಲ ಇಲ್ಲ, ನೀರು ಯಾವುದು ಹಾಕ್ಬಹುದು, ಬಟ್ ನಾವು ಯೂಸ್ ಮಾಡ್ತೇವೆ ಅಲ್ಲ, ಯೂಸ್ ಮಾಡುವಾಗ ಅದು ಗಾಜಿನ ಬಾಟ್ಲಿಯಲ್ಲಿ ತುಂಬಿಸಿಟ್ರೆ ಅದಕ್ಕೆ ನೀರು ತಾಗದಾಗೆ ಇಡಬೇಕು ಅಷ್ಟೇ. ಅದೊಂದು 5-6 ಮಂತ್ ಯೂಸ್ ಮಾಡ್ತೇವೆ. ಆ್ಯಕ್ಚುಲಿ ತುಂಬ ಬೇಡ, 1/4 ಸ್ಪೂನ್ ಅಂತ ತೆಗೆದ್ರೆ ಅದೇ ಉಳಿತದೆ ನಮಗೆ. ಸರಿ, ನೋಡೋಣ. ಈ ಒಂದು ಫಸ್ಟ್ ನಾನು ನಿಮಗೆ ರುಬ್ಬಿ ಕೊಡ್ತೇನೆ, ನೋಡ್ಕೊಳ್ಳಿ. ಸಾಕಾ? ಸ್ವಲ್ಪ ಸಾಕು. ನೋಡಿ, ಸರಿ ಸರಿ ಆಯ್ತು. ಸೊ ಇದಕ್ಕೇನು ಒಗ್ಗರಣೆ ಅಥವಾ ಮಾಡೋದು ಏನಾದ್ರು? ಏನಿಲ್ಲ, ಇಷ್ಟೇ ನೋಡಿ, ಹಾಕಿ ರುಬ್ಬಿದ್ರಾಯ್ತು, ಮುಗೀತು ಕೆಲಸ. ಇದಕ್ಕೆ ಹೇಳುದು ಗೆಸ್ಟ್ ಬರುವಾಗ ಜಸ್ಟ್ ರೆಸಿಪಿ ಅಂತ ಹೇಳುದು ಇದಕ್ಕೆ. ನಿಮ್ದೆಲ್ಲ ಹಾಗೆ ಅಲ್ವಾ? ಎಸ್. ಸರ್ವ್ ಮಾಡೋದಾ? ಇದಕ್ಕೆ ಚೂರು ನೀರು ಹಾಕಿ ಸಾಕು. ಈಗ ದೋಸೆ, ಇಡ್ಲಿ ಎಲ್ಲ ತಿಂಡಿ ಮಾಡಿದರೆ, ಬಟ್ ಅದಕ್ಕೆ ಒಂದು ಪದಾರ್ಥ ಹಾಕಬೇಕು, ಇಲ್ಲಾಂದ್ರೆ ಬಾಜಿ, ಚಟ್ನಿ, ಅದು ಯಾವುದು ಇಷ್ಟಪಡಲ್ಲ.
ನಮ್ಮನೇಲಂತೂ ಚಟ್ನಿ ಮಾಡಿದ್ರೆ ಅದು ಮುಗಿಯುವುದೇ ಇಲ್ಲ. ಮತ್ತೆ ಬಾಜಿ ಮಾಡಿದ್ರೆ ಬಾಜ್ಯ, ಪದಾರ್ಥ ಮಾಡಿದ್ರೆ ಪದಾರ್ಥ ಅಲ್ಲಿ ಹೇಗೆ ತಿನ್ನೋದು ಅಂತೇಳಿ. ಬಟ್ ಇದು ಸೂಪರ್ ಆಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇದಂದ್ರೆ ಬರೀ ಇಷ್ಟು ಸ್ವಲ್ಪ ಒಂದು 4 ದೋಸೆ ತಿನ್ಬಹುದು. ಅಷ್ಟು ಸ್ವಲ್ಪ ಹಾಕಿದ್ರು ಖಾರ. ಹೌದು, ಖಾರ, ಸ್ವೀಟ್, ಹುಳಿ ಎಲ್ಲ ಉಂಟಲ್ಲ, ಅದಕ್ಕಾಗಿ ತುಂಬಾ ಬೇಡ. ಓಕೆ. ಸೊ ಏನು ಒಗ್ಗರಣೆ ಬೇಕಾಗಿಲ್ಲ, ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಹಾಳು ಸಾಗುದಿಲ್ಲ. 5 ಮಂತ್ 6 ಮಂತ್ ಹೇಗೋ ಇಡ್ಬೋದು, ಹಾಗೆ ಇಟ್ರು ಹಾಳಾಗುದಿಲ್ಲ. ಓಕೆ, ನೋಡಿ ನೀವು. ರೆಡಿ ಆಯ್ತು. ಓಕೆ, ರೆಡಿ ಆಯ್ತು. ಮೆಣಸಿನ ಗಟ್ಟಿ ಹೇಳ್ತೇವೆ, ಜಾಮೂನ್ ತರ ಹೇಳ್ತೇವೆ. ಟೊಮೆಟೊ ಸಾಸ್ ಬದಲು ಇದನ್ನು ಮಕ್ಕಳಿಗೆಲ್ಲ ಟೊಮೆಟೊ ಸಾಸ್ ಅಂತ ಆ ಟೈಪ್ ಅಲ್ಲೂ ಕೂಡ ತಗೊಳ್ಬಹುದು. ಟೊಮೆಟೊ ಸಾಸ್ ಅಲ್ಲ, ಬಟ್ ಮಕ್ಕಳಿಗೆ ಇದು ಟೊಮೆಟೊ ಸಾಸ್ ಅಂತ ಹೇಳಿ ಕೊಟ್ರೆ ಎಲ್ಲದಕ್ಕೆ ಒಳ್ಳೇದಂತ ಹೇಳಿ. ಚಿಲ್ಲಿ ಸಾಸ್ ತರ ಇದೆ. ಚಿಲ್ಲಿ ಅಂತ ಹೇಳಿದ ಕೂಡಲೇ ಖಾರ ಅಂತ ಹೇಳ್ತಾರೆ ಮಕ್ಕಳು, ಅದಕ್ಕೆ ಟೊಮೆಟೊ ಸಾಸ್ ಅಂತ ಹೇಳಿದ್ರೆ ಕಲರ್ ಅದೇ ತರ ಉಂಟಲ್ಲ, ಸೀಸ ಉಂಟಲ್ಲ, ಅದೇ ಗೆಸ್ಟ್ ಬರುವಾಗ ಜಸ್ಟ್ ಆಗುವ ರೆಸಿಪಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸೊ ಮೆಣಸಿನ ಗಟ್ಟಿ ಅಂದರೆ ನೀವೇನಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಬೋದು, ತಿನ್ಬೋದು ಅಂತ ಅಂದ್ಕೊಂಡ್ರೆ ಇಲ್ಲ, ಅದರ ಜೊತೆಗೆ ಇದನ್ನು ಹಂಚ್ಕೊಂಡು ತಿನ್ನೋದಕ್ಕೆ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮೆಣಸಿನ ಗಟ್ಟಿ ತಯಾರಿಸುವ ವಿಧಾನ. ಮೊದಲಿಗೆ 8 ರಿಂದ 10 ಒಣಮೆಣಸಿಗೆ ಸ್ವಲ್ಪ ಬೆಲ್ಲ, ಹುಣಸೆ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಅನ್ನದ ಜೊತೆಗೆ ಸವಿಯಲು ಮೆಣಸಿನ ಗಟ್ಟಿ ರೆಡಿ. ಎಸ್ ಮೇಡಮ್. ಸೊ ಎರಡು ಕೂಡ ಒಂದು ಗ್ರೇವಿ ಟೈಪಲ್ಲಿ ಇದೆ. ಸೊ ಒಂದು ಚಟ್ನಿ ಥರನೂ ಸೇವಿಸ್ಬೋದು, ಇದು ಹಾಗೆಯೇ ಸೂಪ್ ಥರನೂ ಕುಡಿಬೋದು, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ನೋಡುವ, ತಗೊಳ್ಳಿ ಮೇಡಮ್. ಓಂಕಾಳು ಘಾಟು. ಅಂದರೆ ಖಾರ ತುಂಬ ಉಂಟಲ್ಲ, ಅಂದರೆ ಮೆಣಸು ಹಾಕಲಿಲ್ಲ, ಬರೀ ಇದು ಪೆಪ್ಪರ್. ಅದು ಪೆಪ್ಪರ್ ಇಲ್ಲಿ ಹೊಡಿಯುವಾಗ ಗೊತ್ತಾಗುತ್ತೆ ಅದು ಪೆಪ್ಪರ್ದು, ಬಟ್ ಅದು ಅಜ್ವಾಯಿನ ಅಥವಾ ಓಂಕಾಳು ಅದರದ್ದೊಂದು ಅರೋಮಾ ಹಾಗೆ ಸ್ಮೆಲ್ಲಲ್ಲೇ ಗೊತ್ತಾಗೋಗುತ್ತೆ. ಚೆನ್ನಾಗಿದೆ. ಯೂಶ್ವಲಿ ಪಲಾದ್ಯ ನಾನು ಕೂಡ ತಿಂದಿದ್ದೀನಿ, ಆದರೆ ಖಾಲಿ ಹಾಗೆ ಪ್ಲೇನ್ ಅದು ತೆಳುವಾಗಿದ್ರಂತೂ ಕುಡಿಯೋದಕ್ಕೆ ಇನ್ನೂ ಚೆನ್ನಾಗಿ. ಇದು ಅನ್ನದ ಜೊತೆಗೆ ಕಲಸಿ ತಿನ್ನೋದಕ್ಕೆ ಚೆನ್ನಾಗಿದೆ, ತುಂಬ ಒಳ್ಳೆದಾಗ್ತದೆ. ಎಂತಾದ್ರೂ ಇದ್ರೆ ಸಹ ನಮಗೆ ಪ್ರಾಬ್ಲಮ್ ಇದ್ದರೆ ಹಾಸ್ಪಿಟ್ಲಿಗೆ ಹೋಗೋ ಬದಲು 2 ಓಂಕಾಳು ಮತ್ತು 1 ಪೆಪ್ಪರನ್ನು ಬಾಯಿ ಒಳಗೆ ಹಾಕಿದರೆ ಅದರಲ್ಲೇ ವಾಸಿ ಆಗ್ತದೆ. ಮೊದಲೆಲ್ಲ ಯಾರು ಹೋದವರು ಹಾಸ್ಪಿಟ್ಲಿಗೆಲ್ಲ. ಓಕೆ. ಸೊ ಎಲ್ಲ ನಾಟಿ ಮದ್ದಲ್ಲಿ ಇದೆಲ್ಲ ಅಡಗಿದೆ. ಇದು ಟೇಸ್ಟ್ ನೋಡೋಣ. ನಿಮ್ಮ ಎಮೋಷ್ನಲ್, ನಿಮ್ಮ ತಂದೆಯವರು ಅವರ ರೆಸಿಪಿ ಅಂದರೆ ಅವರಿಗೆ ಅಡಿಗೆ ಮಾಡೋದ್ರಲ್ಲಿ ನಾನು ನೋಡಲಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಡಿಗೆ ಮಾಡಲಿಕ್ಕೆ, ಬಟ್ ಮಾಡಿ ಕೊಟ್ಟದನ್ನು ಹಾಕ್ಲಿಕ್ಕೆ ಸಹ ಗೊತ್ತಿಲ್ಲ ಅವರಿಗೆ. ಹಾಗೆ ಇದನ್ನೊಂದು ಮಾಡಲಿಕ್ಕೆ ಅವರೇ ಹೇಳಿದ್ದು. ಹುಳಿ, ಸಿಹಿ, ಖಾರ ಎಲ್ಲವೂ ಬ್ಯಾಲೆನ್ಸ್ಡ್ ಕರೆಕ್ಟಾಗಿದೆ. ಬಟ್ ಗೊತ್ತಿಲ್ಲ, ನೀವು ಹೇಳಿದರೆ ಅದಷ್ಟು ಹಾಗೆ ಸ್ಟೋರ್ ಮಾಡ್ಬೋದು ಅಂತೇಳಿ. ಬಟ್ ಇನ್ನೊಂದು ಏನು ಅಂತ ಹೇಳಿದ್ರೆ ಇದನ್ನು ಹಾಗೆ ಇದು ಬಿಸಿ ಮಾಡಿ ಕೂಡ ಆ ಥರನೂ ಸ್ಟೋರ್ ಮಾಡಿಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಬರ್ಬೋದು ಬಹುಶಃ. ಬಿಸಿ ಗೊತ್ತಿಲ್ಲ ಮ್ಯಾಮ್, ಇದನ್ನು ಹಸಿ ಕಡ್ದೆ ನಾವು. ಬಟ್ ಅವರು ಆ ರೀತಿಯಾಗಿ ಮಾಡಿಯೇ ತಿಂದು ಅಭ್ಯಾಸ. ಇದೊಂದು ವೇಳೆ ಮೆಣಸು ಜಾಸ್ತಿ ಆಗಿದೆ, ಒಂದು ವೇಳೆ ಖಾರ ಜಾಸ್ತಿ ಆದರೆ ಬೆಲ್ಲ ಜಾಸ್ತಿ ಆಗ್ಬೋದು. ಕೆಲವರು ಇದು ಬ್ಯಾಲೆನ್ಸ್ಡ್ ಇದೆ, ಉಪ್ಪು, ಹುಳಿ, ಖಾರ ಎಲ್ಲವೂ ಅಂದ್ರೆ ಸಿಹಿ, ಬೆಲ್ಲದ್ದು ಬ್ಯಾಲೆನ್ಸ್ ಆಗ್ತಾ ಇದೆ. ಇಲ್ಲಾಂದ್ರೆ ಅದು ಖಾರ ತುಂಬಾ ಓವರ್ ಪವರ್ ಆಗಬಹುದಿತ್ತು. ಚೆನ್ನಾಗಿದೆ. ಎಲ್ಲರೂ ಅಷ್ಟು ಮೆಣಸು ಹಾಕಿದ್ರೆ ತಿನ್ಲಿಕ್ಕೆ ಆಗ್ತಿರ್ಲಿಲ್ಲ. ಇದು ಬೆಲ್ಲ, ಕೆಲವರು ಸ್ವೀಟ್ ಜಾಸ್ತಿ ತಿಂದ ಕಾರಣ ಬೆಲ್ಲ ಜಾಸ್ತಿ ಹಾಕ್ಬಹುದು. ಬೆಲ್ಲ ಜಾಸ್ತಿ, ಎರಡು ಕೂಡ ಖಾರ ಇರುವಂಥದ್ದು ಹೀಟ್ ತುಂಬ ಚೆನ್ನಾಗಿ ಕೊಡುವಂಥ ಒಂದು ರೆಸಿಪೀಸ್ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಸುಲಭ ರೀತಿಯಲ್ಲಿ ಅಡುಗೆಗಳನ್ನು ಮಾಡೋದನ್ನು ನಮಗೆ ಹೇಳ್ಕೊಡ್ತಾ ಇದ್ದೀರಿ, ಅದಕ್ಕೋಸ್ಕರ ನಡೆದ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕೂಡ ಕಿರುಕಾಣಿ, ಆ್ಯಂಡ್ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿ. ಥ್ಯಾಂಕ್ ಯು ಸೊ ಮಚ್. ಪಲಾದ್ಯ ಯೂಶ್ವಲಿ ಬಾಣಂತಿಯರಿಗೆ ಕೊಡುವಂಥ ಒಂದು ಖಾದ್ಯ ಅಂತ ನನಗೆ ಗೊತ್ತಿತ್ತು, ಬಟ್ ಇದನ್ನು ಮೊಟ್ಟೆ ಎಲ್ಲ ಹಾಕಿ ದಿನನಿತ್ಯ ಕೂಡ, ಅಂದರೆ ಈ ಮಳೆಗಾಲದಲ್ಲಿ ಶೀತ ಎಲ್ಲ ಆಗುವಾಗ ಈ ರೀತಿಯಾಗಿ ಅನ್ನದ ಜೊತೆ ಕೂಡ ಇದನ್ನು ಕಲಸಿ ತಿನ್ಬೋದು ಅಂತ ಮಾಡಿ ತೋರಿಸಿದ್ದಾರೆ. ಸೊ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.